7 ವರ್ಷಗಳ ವಿಳಂಬ ಮತ್ತು ಸಾರ್ವಜನಿಕರ ನಿರಾಶೆ ನಂತರ ಬಹುನಿರೀಕ್ಷಿತ ಇಂದ್ರಾಳಿ ರೈಲ್ವೆ ವಾಹನ ಸಂಚಾರ ಸೇತುವೆಯನ್ನು ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಭಾನುವಾರ ಉದ್ಘಾಟಿಸಿದರು. ನಂತರ ಗಣ್ಯರು ದೀಪ ಬೆಳಗಿಸುವ ಮೂಲಕ ಔಪಚಾರಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ನಂತರ ಮಾತನಾಡಿದ ಸಚಿವ ಸೋಮಣ್ಣ, ರೈಲ್ವೆ ಯೋಜನೆಗಳು ಪ್ರಗತಿಯಲ್ಲಿವೆ. ರಾಜ್ಯಕ್ಕೆ 1.76 ಲಕ್ಷ ಕೋಟಿ ಅನುದಾನ ನೀಡಲಾಗಿದೆ. ಕೇಂದ್ರ 330 ವಸ್ತುಗಳ ಮೇಲೆ ಜಿಎಸ್ಟಿ ಕಡಿತ ಮಾಡಲಾಗಿದೆ. ಕರಾವಳಿ ತೀರದಲ್ಲಿ 10,000 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ರಸ್ತೆ ಕಾಮಗಾರಿಗಳು ನಡೀತಾ ಇವೆ. ದುರದೃಷ್ಟವಶಾತ್ ರಾಜ್ಯ ಸರ್ಕಾರ ನಿಜವಾಗಿಯೂ ಏನು ಮಾಡಬೇಕೆಂಬುದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇಂದ್ರಾಳಿ ರೈಲ್ವೆ ನಿಲ್ದಾಣಕ್ಕೆ ಶ್ರೀಕೃಷ್ಣ ರೈಲ್ವೆ ನಿಲ್ದಾಣ ಎಂದು ಮರುನಾಮಕರಣ ಮಾಡಲು ನಾವು ಶ್ರಮಿಸುತ್ತೇವೆ ಎಂದು ಹೇಳಿದರು. ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ, ಶಾಸಕರಾದ ಯಶ್ಪಾಲ್ ಸುವರ್ಣ, ಗುರ್ಮೇಶ್ ಸುರೇಶ್ ಶೆಟ್ಟಿ, ಕಿರಣ್ ಕುಮಾರ್ ಕೊಡ್ಗಿ, ಗುರುರಾಜ್ ಗಂಟಿಹೊಳೆ, ಮಾಜಿ ಸಚಿವ ಪ್ರಮೋದ್ ಭದ್ವರಾಜ್, ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಸಂದರ್ಭ ಉಪಸ್ಥಿತರಿದ್ದರು. ಸಹಾಯಕ ಸಚಿವರನ್ನ ಅಷ್ಟಮಠಗಳ ನಾಡಿನಲ್ಲಿ ಗೌರವಿಸಿಕೊಂಡಂತಹ ಸಂತೋಷದ ಕ್ಷಣಗಳಿಗೆ ಸಾಕ್ಷಿಗಳಾಗುತ್ತಿರುವಂತಹ ಉಡುಪಿಯ ಹೃದಯ ಶ್ರೀಮಂತಿಕೆಯ ನಾಗರಿಕ ಬಂಧುಗಳೇ, ಕೆಲಸ ಕಾರ್ಯಗಳು ಸಾಕಷ್ಟು ಆಗ್ತವೆ. ಕೆಲಸ ಕಾರ್ಯಕ್ಕಿಂತ ಹೆಚ್ಚಾಗಿ ಮಂಗಳೂರು ದೇಶದಲ್ಲಿ ಅತ್ಯಂತ ಬುದ್ಧಿವಂತಿಕೆಯ, ಸ್ವಾಭಿಮಾನದ, ಕೃತಜ್ಞತೆಯ, ದೇಶದ ಇತಿಹಾಸವನ್ನ, ರಾಷ್ಟ್ರ ನಡೆದು ಬಂದ ದಾರಿಯನ್ನ ವಿಶ್ವಕ್ಕೆ ಪರಿಚಯ ಮಾಡಿರ್ತಕ್ಕಂಥ ಯಾವುದಾದ್ರೂ 2 ಜಿಲ್ಲೆಗಳಿದ್ರೆ ಅದು ಮಂಗಳೂರು ಮತ್ತು ಉಡುಪಿ ಮತ್ತು ಕಾರವಾರ ಅನ್ನೋದನ್ನ ನಾನು ಪದೇ ಪದೇ ಮಾತನಾಡ್ತಾ ಇರ್ತೀನಿ. ಅಂತ್ಯ ಕಾಲದಲ್ಲಿ ರೈಲ್ವೆ ಇಲಾಖೆಗೆ ಹೆಚ್ಚಿನ ಚಾಲನೆಯನ್ನು ಕೊಡೋದ್ರ ಮುಖೇನ ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಸಹೋದರ ಸುವರ್ಣ ಅವರು ಹೇಳಿದ್ರು, ಕೇವಲ ಒಂದು ರೈಲ್ವೆ ಸ್ಟೇಷನ್ ಇದು ಒಂದಲ್ಲ, ಇಂಥ 65 ರೈಲ್ವೆ ಸ್ಟೇಷನ್ಗಳನ್ನು ಕೈಗೆತ್ತಿಕೊಂಡು ಈಗಾಗಲೇ 16 ರೈಲ್ವೆ ಸ್ಟೇಷನ್ಗಳನ್ನು ಉದ್ಘಾಟನೆಯನ್ನು ಮಾಡಿ ಇನ್ನು 2,650 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯಾವ ನಮ್ಮ ಇದಿದೆ ಏರ್ಪೋರ್ಟ್ ಇದೆ ಆ ಮಟ್ಟದಲ್ಲಿ ತರ್ತಕ್ಕಂಥದಕ್ಕೆ ಆಗಿದೆ. ನಿಮ್ಮಲ್ಲಿ ಇನ್ಯಾವ್ಯಾವ್ದಿದೆ ಕೊಡಿ, ಎಲ್ಲವನ್ನು ಕೂಡ ಸೇರಿಸಿ ಅದೇ ರೀತಿಯಾಗಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಅಮೃತ್ ಭಾರತ್ ಸ್ಟೇಷನ್ನಲ್ಲಿ ಮಾಡ್ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ